ಹಲೋ ನಮಸ್ತೆ ಎಲ್ರಿಗೂ. ನಮಗೆ ದಿಢೀರಾಗಿ ಹೋಟೆಲ್ಗೆ ಹೋಗದೇ ಮನೆಯಲ್ಲಿ ಬಿಸಿ ಬಿಸಿಯಾಗಿ ಏನಾದರೂ ತಿಂಡಿ ಮಾಡಿ ತಿನ್ನಬೇಕು, ಸಾಯಂಕಾಲದ ಟೀ ಟೈಮ್ಗೆ ಏನಾದರೂ ಬೇಕು ಅಂತ ಅನಿಸಿದಾಗ ತುಂಬಾ ಸುಲಭವಾಗಿ ಮಾಡ್ಬೋದಾದಂಥ ಈ ಮೈಸೂರು ಬೋಂಡದ ಈಸಿ ರೆಸಿಪಿಯನ್ನು ಹೇಳ್ಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ರೆಸಿಪಿನ ಪೂರ್ತಿಯಾಗಿ ನೋಡಿ, ಟ್ರೈ ಮಾಡಿ, ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಥ್ಯಾಂಕ್ಸ್ ಎಲ್ರಿಗೂ. ನೋಡಿ, ಈ ಗರಿಗರಿಯಾಗಿರುವಂತಹ ಮೈಸೂರು ಬೋಂಡನ ಮಾಡಲಿಕ್ಕೆ ನಾನು 1 ಬೌಲಷ್ಟು ಮೊಸರನ್ನು ತಗೊಂಡಿದ್ದೇನೆ. ಈ ಮೊಸರನ್ನ ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಂಡು ಫಸ್ಟ್ ನಾವು ಆ್ಯಕ್ಟಿವೇಟ್ ಮಾಡ್ಕೋಬೇಕು. ಇದಕ್ಕೆ ಒಂದು 1/4 ಚಮಚದಷ್ಟು ಉಪ್ಪು, ಹಾಗೆಯೇ 1/4 ಚಮಚದಷ್ಟು ಸೋಡಾ ಪುಡಿಯನ್ನು ಹಾಕ್ಕೊಂಡು ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು, ಅಂದರೆ ಬೀಟ್ ಮಾಡ್ಕೋಬೇಕು. ಮೊಸರಲ್ಲಿ ಗಂಟಿಲ್ಲದಾಗೆ ನೀಟಾಗಿ ಈ ಥರ ಕಲಿಸ್ಕೊಂಡು ಇದನ್ನ ಆ್ಯಕ್ಟಿವೇಟ್ ಮಾಡ್ಕೋಬೇಕು. ಅದಾದ ನಂತರ ಇವಾಗ ಇದಕ್ಕೆ ನಾವು ಹಿಟ್ಟನ್ನು ಹಾಕೋಬೇಕು. ನಾನು 1 ಬೌಲಷ್ಟು ಮೊಸರನ್ನು ತಗೊಂಡಿದ್ದೇನೆ, 2 ಬೌಲಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೇನೆ. ಅಂದರೆ ಮೈದಾ ಹಿಟ್ಟು ಎಷ್ಟು ತಗೊತೀವೋ ಅದರ ಅರ್ಧದಷ್ಟು ನಮಗೆ ಮೊಸರು ಬೇಕಾಗುತ್ತೆ. 2 ಬೌಲಷ್ಟು ಮೈದಾ ಹಿಟ್ಟನ್ನು ಇದೇ ಪಾತ್ರೆಗೆ ಹಾಕೊತಾ ಇದ್ದೀನಿ. ಇವಾಗ ನಾವು ಏನು ಮಾಡಬೇಕು ಅಂತಂದರೆ ಕೈಯಿಂದನೇ ನೀಟಾಗಿ ಕಲಿಸ್ಕೊಂಡು ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ನಾವು ರೊಟ್ಟಿ ಮತ್ತು ಪರೋಟ ಮಾಡುವಾಗ ನಾದ್ಕೊತೀವಲ್ವ, ಆ ಥರ ಅಲ್ಲ, ಕೈಯಿಂದ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು, ಕಲಿಸ್ಕೋಬೇಕು. ನೋಡಿ, ಹಿಟ್ಟು ಈ ಹದಕ್ಕೆ ಬರಬೇಕು. ಅಂದರೆ ತುಂಬ ತೆಳ್ಳಗೆ ಕೂಡ ಅಲ್ಲ, ತುಂಬ ದಪ್ಪ ಕೂಡ ಅಲ್ಲ. ಒಂದು ವೇಳೆ ಹಿಟ್ಟು ಇದಕ್ಕಿಂತ ತೆಳ್ಳಗಾಯಿತು ಅಂತ ನಿಮ್ಗೆ ಅನಿಸಿದರೆ ಇದಕ್ಕೊಂದು ಸ್ವಲ್ಪ ಒಣ ಹಿಟ್ಟನ್ನು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದಕ್ಕಿಂತ ದಪ್ಪ ಇದೆ ಅಂತ ಅನ್ನಿಸಿದರೆ ಮತ್ತೊಂದು ಸ್ವಲ್ಪ ಬೇಕಾದರೆ ಮೊಸರನ್ನು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಈ ಥರ ಹಾಕಿದಾಗ ಕೈಯಿಂದ ಕಟ್ಟಾಗಿ ಬೀಳೋ ಥರ ಇರಬೇಕು. ಈಗ ಇದಕ್ಕೆ ಒಂದು 1/4 ಚಮಚದಷ್ಟು ನಾವು ಓಂಕಾಳು, ಅರ್ಧ ಚಮಚದಷ್ಟು ಜೀರಿಗೆ, ಒಂದು 1/4 ಬೌಲಷ್ಟು ಕಾಯಿ ತುರಿ ಬದಲು ನೀವು ಕೊಬ್ಬರಿಯನ್ನು ಚಿಕ್ಕ ಚಿಕ್ಕ ಪೀಸ್ ಥರ ಕಟ್ ಮಾಡಿಕೊಂಡು ಹಾಕೋಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆಯೇ ಒಂದು ಸ್ವಲ್ಪ ಕರಿಬೇವನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ. 1-2 ಹಸಿಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಒಂದು ತುಂಡು ಶುಂಠಿಯನ್ನು ಕಟ್ ಮಾಡ್ಕೊಂಡು ಹಾಕ್ಕೊಂಡು ನೀಟಾಗಿ ಈ ಹಿಟ್ಟನ್ನು ಕಲಿಸ್ಕೋಬೇಕು. ಚೆನ್ನಾಗಿ ಕೈಯಿಂದನೇ ಕಲಿಸ್ಕೊಳ್ಳಿ, ಸ್ಪೂನಿಂದೆಲ್ಲ ಬೇಡ. ನೀಟಾಗಿ ಕೈಯಿಂದ ಕಲಿಸಿದರೆ ಕರೆಕ್ಟಾಗಿ ನಮಗೆ ಹದ ಸಿಗುತ್ತೆ, ಕರೆಕ್ಟಾಗಿ ಬರುತ್ತೆ. ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಹಿಟ್ಟು ನೋಡಿ, ಕೈಯಿಂದ ಈ ಥರ ಹಾಕುವಾಗ ಕಟ್ಟಾಗಿ ಬೀಳೋ ಥರ ಇರಬೇಕು. ಈ ಥರ ರೆಡಿ ಮಾಡಿ ಆದ ನಂತರ ನಾವಿದನ್ನ ಮುಚ್ಚಿಟ್ಬಿಟ್ಟು ಜಸ್ಟ್ ಒಂದು 2 ನಿಮಿಷ ಬಿಟ್ಟರೆ ಸಾಕು. ಅಷ್ಟೊತ್ತಿಗೆ ನಾವೊಂದು ಸೂಪರ್ ಆಗಿರುವಂಥ ಚಟ್ನಿಯನ್ನು ರೆಡಿ ಮಾಡ್ಕೊಳ್ಳೋಣ. ಈಗ ಒಂದು ಮಿಕ್ಸಿಂಗ್ ಬೌಲಿಗೆ ಒಂದು ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆಯೇ ಒಂದು ತುಂಡು ಈರುಳ್ಳಿ, 1-2 ಹಸಿಮೆಣಸಿನ್ಕಾಯಿ, 1-2 ಎಸಳು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಹುಣಸೆಹಣ್ಣು, ಹಾಗೆಯೇ 1 ಕಪ್ಪಷ್ಟು ಕಾಯಿ ತುರಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಮತ್ತು ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡು ಚಟ್ನಿಯನ್ನು ರೆಡಿ ಮಾಡ್ಕೋಬೇಕು. ಈ ಚಟ್ನಿ ತುಂಬ ತೆಳ್ಳಗಾಗೋದು ಬೇಡ, ಹಾಗೆಯೇ ತುಂಬ ದಪ್ಪ ಇರೋದು ಬೇಡ. ನೋಡಿ, ಈ ಹದ ಪರ್ಫೆಕ್ಟ್ ಆಗಿದೆ. ಸೂಪರ್ ಆಗಿರುವಂಥ ಹಸಿರು ಚಟ್ನಿ ರೆಡಿ ಆಗಿದೆ. ನಮಗೆ ಬೋಂಡನ ತಿನ್ನೋದಕ್ಕೆ ಫ್ರೆಶ್ ಆಗಿರುವಾಗಲೇ ತಿಂದರೆ ತುಂಬ ಚೆನ್ನಾಗಿರುತ್ತೆ ಇದು. ಈಗ 2 ನಿಮಿಷದಲ್ಲಿ ನಮ್ಮದು ಹಿಟ್ಟು ಕೂಡ ಹದ ಆಗಿರುತ್ತೆ. ಅಷ್ಟೊತ್ತಿಗೆ ನಾವು ಆಯಿಲನ್ನು ರೆಡಿ ಮಾಡಿಟ್ಕೊಳ್ಳೋಣ. ಅಂದರೆ ಎಣ್ಣೆನ ಪ್ಯಾನ್ಗೆ ಹಾಕಿಬಿಟ್ಟು ಬಿಸಿ ಮಾಡ್ಕೋಬೇಕು. ಫಸ್ಟ್ ನೀವು ಬೇಕಾದರೆ ಜಾಸ್ತಿ ಉರಿ ಇಟ್ಕೊಂಡು ಬಿಸಿ ಮಾಡ್ಕೊಳ್ಳಿ. ಎಣ್ಣೆ ಕಾದ ನಂತರ ಅದನ್ನ ಮೀಡಿಯಮ್ ಉರಿಗೆ ಇಟ್ಕೊಳ್ಳಿ. ಇವಾಗ ನೋಡಿ, ಹಿಟ್ಟನ್ನು ಕೈಯಿಂದ ಈ ಥರ ತಗೋಬೇಕು. ಯಾವಾಗಲೂ ಸೈಡಿಂದನೇ ತಗೊಂಡು ಈ ಥರ ಆಯಿಲಲ್ಲಿ ಬಿಡಬೇಕು. ನೋಡಿದ್ರಲ್ವ, ಎಣ್ಣೆ ಕಾದ ನಂತರ ಸೈಡಿಂದ ಸ್ವಲ್ಪನೇ ಹಿಟ್ಟನ್ನು ತಗೊಂಡು ಈ ಥರ ನಿಧಾನಕ್ಕೆ ನಾವು ಎಣ್ಣೆಗೆ ಹಾಕ್ತಾ ಹೋಗಬೇಕು. ತುಂಬ ಕೇರ್ಫುಲ್ಲಾಗಿ ಹಾಕ್ಕೊಳ್ಳಿ. ಮುಖ ಆಯಿಲ್ ಹತ್ರ ಅಥವಾ ಪ್ಯಾನ್ ಹತ್ರ ಇಟ್ಕೊಂಡು ನಿಂತ್ಕೋಬೇಡಿ. ಆರಾಮ್ಸೆ ಈ ಥರ ಕೂಲಾಗಿ ಮಾಡಿ. ನೋಡಿ, ಇಷ್ಟೇ. ಒಂದು 30 ಸೆಕೆಂಡ್ಸು ನೀವು ಎಣ್ಣೆಗೆ ಹಾಕಿದ ತಕ್ಷಣ ಅದನ್ನ ಮಗುಚಕ್ಕೆ ಹೋಗಬಾರ್ದು. ಸ್ವಲ್ಪ ಹೊತ್ತು ಒಂಚೂರು ಅದನ್ನ ಗಟ್ಟಿಯಾಗಲಿಕ್ಕೆ ಬಿಡಬೇಕು, ಇಲ್ಲ ಅಂದರೆ ಹಿಟ್ಟೆಲ್ಲ ಚೆಲ್ಲಾಪಿಲ್ಲಿ ಆಗುತ್ತೆ. ನಂತರ ನಾವಿದನ್ನ ಮಗುಚ್ತಾ ಮೀಡಿಯಮ್ ಉರಿ ಇಟ್ಕೊಂಡು ಆಯಿಲಲ್ಲಿ ಫ್ರೈ ಮಾಡ್ತಾ ಇರಬೇಕು. ಒಂದ್ಸರಿ ಎಣ್ಣೆ ಕಾದ ನಂತರ ಉರಿನ ಕಮ್ಮಿ ಇಟ್ಕೊಳ್ಳಿ. ಕಮ್ಮಿ ಅಂತಂದರೆ ಕಮ್ಮಿ ಅಲ್ಲ, ಒಂದು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಮಗಿಸ್ತಾ ಇರಬೇಕು. ಇಲ್ಲದಿದ್ದರೆ ಒಂದೇ ಸರಿ ಕರಟಿ ಒಳಗಡೆ ಬೇಯಲ್ಲ. ಅದರಿಂದ ಮೀಡಿಯಮ್ ಉರಿ ಇಟ್ಕೊಂಡೆ ನಾವಿದನ್ನ ಫ್ರೈ ಮಾಡ್ತಾ ಇರಬೇಕಾಗುತ್ತೆ, ಮಗಿಸ್ತಾ ಇರಬೇಕಾಗುತ್ತೆ. ಇಷ್ಟೇ ನೋಡಿ, ಸೂಪರ್ ಆಗಿರುವಂಥ ಗರಿಗರಿ ಅನ್ನುವಂಥ ಮೈಸೂರು ಬೋಂಡ ರೆಡಿ ಆಗಿದೆ.
ತಿನ್ನೋದಕ್ಕೆ ರೆಡಿ ಆಗಿದೆ. ಬಿಸಿ ಬಿಸಿ ಇರುವಾಗಲೇ ನಾವು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಮಾಡಿದ್ವಲ್ವ, ಆ ಚಟ್ನಿಯಲ್ಲಿ ತಿನ್ನೋದಕ್ಕೆ ಸೂಪರ್ ಆಗಿರುತ್ತೆ. ನಿಮಗೆ 10 ನಿಮಿಷ ಕೂಡ ಬೇಡ, 10 ನಿಮಿಷದೊಳಗಡೆ ಈ ತಿಂಡಿ ರೆಡಿ ಆಗುತ್ತೆ. ಬೇಕಾದರೆ ಒಂದ್ಸರಿ ಟ್ರೈ ಮಾಡಿ, ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಥ್ಯಾಂಕ್ಸ್ ಎಲ್ರಿಗೂ.